ಒಂದು ಕಾಲದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಎಂಬ ಕಾರಣಕ್ಕೆ ಮುಚ್ಚುವ ಹಂತಕ್ಕೆ ತಲುಪಿರುವಂತಹ ಶಾಲೆ ಸಾಮೆತಡ್ಕ ಶಾಲೆ. ಇದೀಗ ನಾನು ಅದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿರುವಂಥದ್ದು. ನೋಡ್ಬೋದು ನೀವು, ಸಾಮೆತಡ್ಕ ಶಾಲೆ 50ರ ಸಂಭ್ರಮಕ್ಕೆ ಸಜ್ಜಾಗ್ತಾ ಇದೆ. 23ನೇ ತಾರೀಕು ಅಂದರೆ ಡಿಸೆಂಬರ್ 23ನೇ ತಾರೀಕಿಗೆ ಈ ಶಾಲೆಗೆ 50 ವರ್ಷವನ್ನು ತುಂಬಿದಂತಹ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವ ಆಚರಣೆಯನ್ನು ಮಾಡಲಿಕ್ಕೆ ಇದೀಗ ಶಾಲೆ ಸಜ್ಜಾಗ್ತಾ ಇರುವಂಥದ್ದು. ಶಾಲೆಯ ಗೋಡೆಗಳಿಗೆ ಸುಣ್ಣ ಬಣ್ಣವನ್ನು ಬಳಿತಿರುವಂಥದ್ದು. ಅದೇ ರೀತಿ ಶಾಲೆಗೆ ಒಂದು ರೀತಿಯ ಒಂದು ಹಬ್ಬದ ವಾತಾವರಣ ಕಳೆಕಟ್ಟಿರುವಂಥದ್ದನ್ನು ತಾವು ಕಾಣ್ಬೋದು. ಅದೇ ರೀತಿ ಈ ಬದಿಗೆ ಶಾಲೆಯ ಸುವರ್ಣ ಸಂಭ್ರಮಕ್ಕೆ ಅಂತಲೇ ಒಂದು ರಂಗಮಂದಿರ ಸಮೇತ ನಿರ್ಮಾಣ ಆಗ್ತಾ ಇರುವಂಥದ್ದನ್ನು ನೀವು ಕಾಣ್ಬೋದು. ಬನ್ನಿ, ಇನ್ನಷ್ಟು ಶಾಲೆಯ ಅಭಿವೃದ್ಧಿ ಮತ್ತು ಶಾಲೆ ಯಾವ ರೀತಿ ಸುವರ್ಣ ಸಂಭ್ರಮಕ್ಕೆ ಸಜ್ಜಾಗ್ತಾ ಇದೆ ಅನ್ನೋದನ್ನು ತೋರಿಸ್ತೇನೆ, ಬನ್ನಿ. ಅಂದಿನ ದಿನಗಳಲ್ಲಿ ಅಭಿವೃದ್ಧಿ ಎಂಬುದೇ ಇಲ್ಲಿ ಮರೀಚಿಕೆಯಾಗಿಯೇ ಉಳಿದಿತ್ತು. ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯೂ ಸಹ ಅತ್ಯಂತ ಇಳಿಕೆ ಕಂಡಿತ್ತು. ಇನ್ನೇನು ಮುಚ್ಚುವ ಹಂತಕ್ಕೆ ತಲುಪಿದ ಶಾಲೆಯಲ್ಲಿ ಇದೀಗ ಹಬ್ಬದ ವಾತಾವರಣ ಕಲೆಗಟ್ಟಿದೆ. 5 ದಶಕಗಳಿಂದ ಅರಿವಿನ ಜ್ಯೋತಿಯಾಗಿ ಬೆಳಗುತ್ತಾ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರಕ್ಕೆ ದೇವಾಲಯವಾಗಿ ಸಾವಿರಾರು ಮಕ್ಕಳ ಭವಿಷ್ಯ ರೂಪಿಸಿದ ವಿದ್ಯಾದೇಗುಲಕ್ಕೆ ಸುವರ್ಣ ಸಂಭ್ರಮದ ಸಡಗರ. ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಎಂಬ ಕಾರಣದಿಂದಾಗಿ ಶಾಲೆಯನ್ನು ಮುಚ್ಚುವುದಕ್ಕೆ ನಿರ್ಧರಿಸಿದಾಗ ಅದನ್ನು ತಡೆದು ಮತ್ತೆ ಅದಕ್ಕೆ ಮರುಜೀವ ಕೊಟ್ಟು ತಾಲೂಕಿನಲ್ಲಿ ಎಲ್ಲ ಶಾಲೆಗಳಂತೆ ಇಂದಿಗೂ ನೂರಾರು ಮಕ್ಕಳಿಗೆ ವಿದ್ಯಾರ್ಜನೆಗೈಯುತ್ತಿರುವ ಈ ಶಾಲೆ ಇದೀಗ ಅರ್ಧ ಶತಮಾನದ ಮೈಲಿಗಲ್ಲನ್ನು ಯಶಸ್ವಿಯಾಗಿ ತಲುಪಿದ ಸಂಭ್ರಮದಲ್ಲಿ ಶಾಲೆಯ ಸುವರ್ಣ ಮಹೋತ್ಸವ ಸಮಾರಂಭಕ್ಕೆ ಅಣಿಯಾಗಿ ನಿಂತಿದೆ. ಶಾಲೆಯ ಸುವರ್ಣ ಸಂಭ್ರಮ ಕಾರ್ಯಕ್ರಮಕ್ಕೆ ಇದೀಗ ದಾನಿಗಳ ನೆರವಿನಿಂದ ನಿರ್ಮಾಣ ಆಗ್ತಿರುವಂಥದ್ದು ಶಾಲೆಯ ರಂಗಮಂದಿರ. ಈ ರಂಗಮಂದಿರದಲ್ಲಿ ಶಾಲಾ ಸುವರ್ಣ ಮಹೋತ್ಸವ ಸಂಭ್ರಮದ ಒಂದು ವಾತಾವರಣ ಏನಿದೆ ಈ ರಂಗಮಂದಿರದಲ್ಲಿ ತಾವು ಕಾಣಲಿಕ್ಕೆ ಇದ್ದೀರಿ. ಈಗಾಗಲೇ ಅದಕ್ಕಾಗಿ ಎಲ್ಲ ಸಜ್ಜಾಗ್ತಾ ಇರುವಂಥದ್ದು. ಶಾಲೆಯ ಆವರಣದಲ್ಲಿ ನೂತನವಾಗಿ ಶಾಲೆಗೆ ಬೇಕಾದಂಥ ಒಂದು ರಂಗಮಂದಿರ ಸಮೇತ ನಿರ್ಮಾಣ ಹಂತದಲ್ಲಿರುವಂಥದ್ದನ್ನು ತಾವು ಕಾಣ್ಬೋದು. ಈ ಶಾಲೆಗೆ ನೂತನವಾಗಿ ಒಂದು ಕಟ್ಟಡವನ್ನು ಸಮೇತ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಡಾಕ್ಟರ್ ಪಿ ಗೌರಿ ಪೈ ಮೇಡಮ್ ಅವರು ಈ ಶಾಲೆಗೆ ಒಂದು ನೂತನವಾಗಿರುವಂತಹ ಒಂದು ಕಟ್ಟಡವನ್ನು ಸಮೇತ ಕೊಟ್ಟಿರುವಂಥದ್ದು. ಇದೀಗ ಆ ಕಟ್ಟಡ ಸಮೇತ ನಿರ್ಮಾಣಗೊಂಡು ಉದ್ಘಾಟನೆಗೆ ಸಜ್ಜಾಗಿರುವಂಥದ್ದು. ಗುಣಮಟ್ಟದ ಶಿಕ್ಷಣ, ಶಿಸ್ತು, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡುವ ಮೂಲಕ ಮಕ್ಕಳ ಭವಿಷ್ಯ ಅರಳಿಸುವ ಉದ್ದೇಶದೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಮೆತಡ್ಕ. ಇದೀಗ ಶಾಲೆಯ ಆವರಣ ತುಂಬ ಹಬ್ಬದ ವಾತಾವರಣ ಕಲೆಗಟ್ಟಿದೆ. ಶಾಲಾ ಸುವರ್ಣ ಸಂಭ್ರಮ ಆಚರಣೆಯ ನಿಮಿತ್ತ ಶಾಲೆಯ ಗೋಡೆಗಳಿಗೆ ಸುಣ್ಣ ಬಣ್ಣಗಳನ್ನು ಬಳಿದು ರಂಜಿಸಲಾಗುತ್ತಿದೆ. ಸರ್ಕಾರದಿಂದ ಈ ಶಾಲೆಗೆ ವಿವೇಕ ಕೊಠಡಿ ಅನ್ನೋದು ಬಂದಿರ್ತದೆ. ಈಗಾಗಲೇ ಈ ವಿವೇಕ ಕೊಠಡಿ ನಿರ್ಮಾಣಗೊಂಡು ಮಾನ್ಯ ಶಾಸಕರಾದಂಥ ಅಶೋಕ್ ರೈ ಅವರಿಂದ ಉದ್ಘಾಟನೆಗೊಂಡು ಸಜ್ಜಾಗಿರುವಂಥದ್ದು. ಈ ಕೊಠಡಿ ಯಾವ ರೀತಿ ಇದೆ, ಈ ಕೊಠಡಿಯಲ್ಲಿರುವ ತರಗತಿ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೇನೆ. ಶಾಲೆಯು ದಾನಿಗಳ ಸಹಕಾರದಿಂದ ಮತ್ತಷ್ಟು ಮೆರುಗು ಪಡೆಯುವಂತೆ ಮಾಡಿದೆ. ಮಕ್ಕಳನ್ನು ಕೈಬೀಸಿ ಕರೆಯುತ್ತಿರುವ ಈ ಶಾಲೆಗೆ ಈಗಾಗಲೇ ರಂಗಮಂದಿರ ಹಾಗೂ ಒಂದು ಕೊಠಡಿಯನ್ನು ಸಹ ಕೊಡುಗೆಯಾಗಿ ಲಭಿಸಿದ್ದು, ಈಗಾಗಲೇ ಇವೆರಡು ಶಾಲಾ ಸುವರ್ಣ ಸಂಭ್ರಮದ ಶುಭ ದಿನದಂದು ಉದ್ಘಾಟನೆಗೊಳ್ಳಲು ತಲೆ ಎತ್ತಿ ನಿಂತಿದೆ. ಶಾಲಾ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ನಿಮಿತ್ತ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಬಹಳ ಅದ್ದೂರಿಯಾಗಿ ನಡೆಯಲಿದೆ. ಸೂಪರ್! ಸಾಮೆತಡ್ಕ ಚಿಣ್ಣರ ಪ್ರಪಂಚಕ್ಕೆ ಸ್ವಾಗತ. ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಚಾರ್ಟ್ಗಳನ್ನ ಅಂಟಿಸಿದ್ದಾರೆ ಗೋಡೆಯಲ್ಲಿ. ಮಕ್ಕಳಿಗೆ ಇನ್ನಷ್ಟು ಪಾಠಕ್ಕೆ ಉಪಯೋಗ ಆಗುವಂಥದ್ದು ರಗಸದ ನೋಡಿದ್ರೆ ಸರ್ಕಾರಿ ಶಾಲೆ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ. ಖಾಸಗಿ ಶಾಲೆ ತರ ಮಾಡಿದ್ದಾರೆ. ಮಕ್ಕಳಿಗೆ ಪಾಠಕ್ಕೆ ಯಾವ್ದಾವ್ದು ಬೇಕು, ಪಾಠ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನ ಗೋಡೆಯಲ್ಲಿ ಅಂಟಿಸಿರುವಂಥದ್ದು. ವಿವೇಕ ಕೊಠಡಿ ಸರ್ಕಾರದಿಂದ ಬಂದಂಥ ಅನುದಾನದಲ್ಲಿ ಇದು ವಿವೇಕ ಕೊಠಡಿ ಅಂತ ಹೇಳುವುದನ್ನು ನಿರ್ಮಾಣ ಮಾಡಿಸಿ ಜನಪ್ರಿಯ ಶಾಸಕರಾದಂಥ ಅಶೋಕ್ ರೈ ಅವರಿಂದ ಉದ್ಘಾಟನೆಗೊಂಡಿರುವಂತಹ ವಿವೇಕ ಕೊಠಡಿ ಸಾಮೆತಡ್ಕ ಶಾಲೆಯ ವಿವೇಕ ಕೊಠಡಿ. ಗುಣಮಟ್ಟದ ಶಿಕ್ಷಣ, ಶಿಸ್ತು, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡುವ ಮೂಲಕ ಮಕ್ಕಳ ಭವಿಷ್ಯ ಅರಳಿಸುವ ಉದ್ದೇಶದೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಮೆತಡ್ಕ. ನಿಜ ಹೇಳಬೇಕು ಹೇಳಿದ್ರೆ, ನಾನು ಪ್ರೈಮರಿಗೆ ಹೋಗ್ತಿರುವಾಗ ಸಮೇತ ಈ ರೀತಿಯ ಕೊಠಡಿಗಳು ಇಲ್ಲ ಸರ್ಕಾರದಿಂದ.
ಈಗ ನೋಡಿ ಯಾವ ರೀತಿ ಅಂದ್ರೆ ಒಂದು ಇದನ್ನ ದೂರದಿಂದ ನೋಡಿದಾಗ ನಾವು ಸರ್ಕಾರಿ ಶಾಲೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಈ ಶಾಲೆಯನ್ನ. ಮಕ್ಕಳನ್ನು ಬರಮಾಡಿಕೊಳ್ಳುವ ಈ ಶಾಲೆಯ ವಾತಾವರಣ ಅತ್ಯಂತ ವಿಶೇಷವಾಗಿದೆ. ಪ್ರತಿಯೊಂದು ವಿಷಯಗಳಲ್ಲಿಯೂ ಸಾಮೆತ್ತಡ್ಕ ಶಾಲೆ ಒಂದು ಉತ್ತಮ ವಿದ್ಯಾಕೇಂದ್ರವಾಗಿ ಊರ ಹಾಗೂ ಪರ ಊರಿನವರಿಗೂ ವಿದ್ಯಾರ್ಜನೆಗೈಯುತ್ತಿದೆ. ಪೋಷಕರು, ಹಳೆ ವಿದ್ಯಾರ್ಥಿಗಳು, ಶಿಕ್ಷಣ ಪ್ರೇಮಿಗಳು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸುತ್ತಿದ್ದು, ಇದೀಗ ಎಲ್ಲರ ಪಾಲ್ಗೊಳ್ಳುವಿಕೆಯೊಂದಿಗೆ ಶಾಲಾ ಸುವರ್ಣ ಮಹೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯುವುದಕ್ಕೆ, ಶಾಲೆಯು ಸಿಂಗಾರಗೊಳ್ಳುವುದಕ್ಕೆ ಸಿದ್ಧಗೊಳ್ಳುತ್ತಿದೆ. ಮುಚ್ಚುವ ಹಂತಕ್ಕೆ ತಲುಪಿದ ಈ ಸರ್ಕಾರಿ ಶಾಲೆಯನ್ನು ದಾನಿಗಳ ಸಹಕಾರದಿಂದ ಮತ್ತೆ ಮರುಜೀವ ಕೊಟ್ಟು ಶಾಲೆಯ ಅರ್ಧ ಶತಮಾನವನ್ನು ಆಚರಿಸುತ್ತಿರುವುದು ಹೆಗ್ಗಳಿಕೆ. ಎಲ್ಲ ಜಾತಿ, ಧರ್ಮ, ವರ್ಗದ ಮಕ್ಕಳು ಭವಿಷ್ಯವನ್ನು ಇಲ್ಲಿ ರೂಪಿಸಿಕೊಳ್ಳುತ್ತಿದ್ದಾರೆ. ಈ ಶಾಲೆಯಲ್ಲಿ ಓದಿರುವ ಸಹಸ್ರಾರು ವಿದ್ಯಾರ್ಥಿಗಳು ಇಂದು ಶಿಕ್ಷಣ, ರಾಜಕೀಯ, ವಿಜ್ಞಾನ, ವ್ಯಾಪಾರ, ವೈದ್ಯಕೀಯ, ತಾಂತ್ರಿಕ, ವ್ಯವಸಾಯ, ರಕ್ಷಣಾ, ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವ ಮೂಲಕ ಸಾಧನೆಗೈದಿದ್ದಾರೆ. ಶಾಲೆಯ ಸುವರ್ಣ ಸಂಭ್ರಮಕ್ಕೆ ಸಜ್ಜಾಗಿರುವಂಥ ಸಾಮೆತ್ತಡ್ಕ ಶಾಲೆ ಇದೀಗ ರಂಗಮಂದಿರ ನಿರ್ಮಾಣಗೊಂಡಿದೆ. ಉದ್ಘಾಟನೆಯಷ್ಟೇ ಬಾಕಿ. ಹೊಸತಾಗಿ ನೂತನವಾಗಿ ಒಂದು ಕಟ್ಟಡ ಸಮೇತ ನಿರ್ಮಾಣಗೊಂಡಿದೆ. ಮಾತ್ರ ಅಲ್ಲ, ಶಾಲೆಯ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ವೈವಿಧ್ಯ ಸಮೇತ ನಡೆಯಲಿಕ್ಕಿದೆ. ಮಕ್ಕಳು ಈಗಾಗಲೇ ನೃತ್ಯ ತರಬೇತಿಯಲ್ಲಿ ಸಜ್ಜಾಗಿರುವಂಥದ್ದನ್ನು, ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥದ್ದನ್ನು ಕಾಣ್ಬೋದು. ನಮಗೆ ಕೇವಲ ನೋಡಲಿಕ್ಕೆ ಒಂದು ಮಗುವಿನ ಡ್ಯಾನ್ಸ್ ನೋಡಲಿಕ್ಕೆ ಒಂದು 3 ನಿಮಿಷ 4 ನಿಮಿಷ ಅಷ್ಟೇ. ಆದರೆ ಆ ಮಕ್ಕಳನ್ನು ತಯಾರು ಮಾಡೋದು ಉಂಟಲ್ವಾ, ಶಾಲೆಯ ಶಿಕ್ಷಕರು ಆ ಮಕ್ಕಳನ್ನು ಯಾವ ರೀತಿ ತಯಾರು ಮಾಡಿದ್ದಾರೆ, ಯಾವ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕೊಡಲಿಕ್ಕೆ ಮಕ್ಕಳನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಇದಕ್ಕಾಗಿ ಈಗಾಗಲೇ ಇಲ್ಲಿನ ವಿದ್ಯಾರ್ಥಿಗಳನ್ನು ಶಾಲಾ ಶಿಕ್ಷಕ ವೃಂದ ತಯಾರಾಗಿಸುತ್ತಿದ್ದು, ಮಕ್ಕಳು ಶಾಲೆಯ ಸುವರ್ಣ ಸಂಭ್ರಮ ಆಚರಣೆಗೆ ಸಾಂಸ್ಕೃತಿಕ ರಸದೌತಣ ನೀಡುವುದರಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಬೇಕೆಂಬ ಹಠದಲ್ಲಿ ಇಲ್ಲಿನ ಶಿಕ್ಷಕ ವೃಂದ ಮಕ್ಕಳಿಗೆ ಸಾಂಸ್ಕೃತಿಕ ತರಬೇತಿ ನೀಡುತ್ತಿದ್ದಾರೆ. ಹಿರಿಯರ ಹೋರಾಟ, ಪರಿಶ್ರಮದ ಮುಖೇನ ಮರುಜೀವ ಪಡೆದ ಸಾಮೆತ್ತಡ್ಕದ ಸರ್ಕಾರಿ ಶಾಲೆಗೆ ಈಗ 50ರ ಸಂಭ್ರಮ. ವಿಶೇಷವಾಗಿ ವಿಜೃಂಭಿಸುವುದರೊಂದಿಗೆ ಇತಿಹಾಸದ ಪುಟ ಸೇರಲಿ ನಮ್ಮ ಶತಮಾನದ ಶಾಲೆ ಸಾಮೆತ್ತಡ್ಕ. ಅಂದು ಸರಕಾರವೇ ಶಾಲೆಯನ್ನು ಮುಚ್ಚುವುದಕ್ಕೆ ಮುಂದಾದಾಗ ಅದನ್ನು ತಡೆದು ಊರಿನ ಶಾಲೆಗಾಗಿ ಹೋರಾಟ ಮಾಡಿ ಶಾಲೆಯನ್ನು ಉಳಿಸಿ ಬೆಳೆಸಿದ ನಿಮಗಿದು ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್.